ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಆಸ್ಟ್ರಾ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಮಂಗಳೂರಿನ ರೆಮೋನಾ ಪಿರೇರಾ 170 ಗಂಟೆಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶಿಸುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸೇಂಟ್ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವ ರೆಮೋನಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ದಾಖಲೆಯ ಪ್ರದರ್ಶನವನ್ನು ನೀಡಿದ್ದಾರೆ. ನಿರಂತರ 170 ಗಂಟೆ ಭರತನಾಟ್ಯ ಪ್ರದರ್ಶಿಸುವ ಮೂಲಕ ಮಂಗಳೂರಿನ ವಿದ್ಯಾರ್ಥಿನಿ ರೆಮೋನಾ ಪಿರೇರಾ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ಅಂತಿಮ BA ವಿದ್ಯಾರ್ಥಿನಿ ರೆಮೋನಾ ಸಾಧನೆ ಈಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೇರ್ಪಡೆಯಾಗಿದೆ. ಕಾಲೇಜಿನ ರಾಬರ್ಟ್ ಸಿಕ್ವೇರಾ ಹಾಲ್ನಲ್ಲಿ ರೆಮೋನಾ ಭರತನಾಟ್ಯ ಪ್ರದರ್ಶನವನ್ನ ನೀಡಿದ್ದಾರೆ. ಸತತ 7 ದಿನಗಳ ಕಾಲ ರಾತ್ರಿ ಹಗಲೆನ್ನದೇ ದಿನವಿಡೀ ಭರತನಾಟ್ಯ ಪ್ರದರ್ಶನ ಮಾಡಿದ್ದಾರೆ. रत्नैः कल्पितमासनम् हिमजलैः स्नानं च दिव्याम्बरम्. ಸತತ 127 ಗಂಟೆ ಭರತನಾಟ್ಯ ಪ್ರದರ್ಶನ ನೀಡಿದ್ದೇ ಈವರೆಗಿನ ದಾಖಲೆಯಾಗಿತ್ತು. ಇದೀಗ 170 ಗಂಟೆ ಸತತ ಪ್ರದರ್ಶನ ನೀಡುವ ಮೂಲಕ ರೆಮೋನಾ ಪಿರೇರಾ ವಿಶ್ವಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಕಳೆದ 13 ವರ್ಷಗಳಿಂದ ರೆಮೋನಾ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದಾರೆ. ಈಗಾಗಲೇ ಭರತನಾಟ್ಯದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಈ ವಿಶ್ವ ದಾಖಲೆಗಾಗಿ ಹಲವು ವರ್ಷಗಳಿಂದ ಸಿದ್ಧತೆ ಮಾಡಿದ್ದಾರೆ. ಪ್ರತಿದಿನ 5 ರಿಂದ 6 ಗಂಟೆ ಭರತನಾಟ್ಯ ಅಭ್ಯಾಸವನ್ನ ಮಾಡಿದ್ದಾರೆ. ವಿದ್ಯೆಯ ಜೊತೆಗೆ ಭರತನಾಟ್ಯಕ್ಕೂ ಸಮಾನ ಪ್ರಾಶಸ್ತ್ಯವನ್ನ ನೀಡಿದ್ದಾರೆ. I thank the Lord Almighty, my teachers, my friends and everyone who were behind me the whole time. Even when I had a doubt on myself, they stood for me. They were like, no, you can do it. So thank you so much. So I'll talk about it later on. Later on she'll speak, but now she is very happy. You can say that you have managed to complete these 170 hours, and thanks to all. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡ್ಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ರು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ ಹೃದಯದಿಂದ ಧನ್ಯವಾದಗಳು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳ ಸಮ್ಮುಖದಲ್ಲಿ ರೆಮೋನಾ ಭರತನಾಟ್ಯವನ್ನ ಪ್ರದರ್ಶಿಸಿದ್ದಾರೆ. 7 ದಿನಗಳ ಪ್ರದರ್ಶನ ಕ್ಯಾಮೆರಾದ ಮೂಲಕ ರೆಕಾರ್ಡ್ ಮಾಡಲಾಗಿದೆ. ಅಧಿಕಾರಿಗಳು ರೆಮೋನಾ ಸಾಧನೆಯನ್ನ ಸಂಪೂರ್ಣವಾಗಿ ದಾಖಲೀಕರಣ ಮಾಡಿಕೊಂಡಿದ್ದಾರೆ. ರೆಮೋನಾ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ, ಶಿಕ್ಷಕರು, ಸಹಪಾಠಿಗಳಿಂದಲೂ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ. ಇದೀಗ ರೆಮೋನಾ ಸಾಧನೆಗೆ ಸಹಪಾಠಿಗಳು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯುನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ, ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರಾದಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಬಹಳಷ್ಟು ಪುರಸ್ಕಾರ ಸಿಕ್ಕಿತ್ತು. ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಬಹಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದು ನಮಗೆ ಬಹಳ ಹೆಮ್ಮೆಯ ವಿಷಯ. ದಾಖಲೆ ಬರೆಯುವುದಕ್ಕಾಗಿ ಭರತನಾಟ್ಯ ಪ್ರದರ್ಶಿಸುತ್ತಿದ್ದ ಸಂದರ್ಭ ರೆಮೋನಾ ಮಿತ ಆಹಾರ ಸೇವಿಸುತ್ತಿದ್ರು.
ಪ್ರತಿ 3 ಗಂಟೆಗೊಮ್ಮೆ 15 ನಿಮಿಷದ ವಿಶ್ರಾಂತಿ ಇರುತ್ತಿತ್ತು. ಈ ವೇಳೆಯಲ್ಲಿ ಬಾಳೆಹಣ್ಣು, ಮೊಸರು, ಎಳನೀರು, ಚೆನ್ನಾಗಿ ಬೇಯಿಸಿದ ಬೆಳ್ತಿಗೆ ಅನ್ನ ಸೇವನೆ ಮಾಡಿದ್ರು. ಇದಕ್ಕೆಂದೇ ಹಲವು ತಿಂಗಳುಗಳಿಂದ ಆಹಾರದ ಕ್ರಮವನ್ನ ಅಭ್ಯಾಸ ಮಾಡಿದ್ರು. ಸತತವಾಗಿ 170 ಗಂಟೆಗಳ ಕಾಲ ಮನಸ್ಸನ್ನ, ದೇಹವನ್ನ, ಅಂದ್ರೆ ನೃತ್ಯಕ್ಕೆ ದೇಹವೇ ವಾಹಕ. ಹಾಗಾಗಿ ಮನಸ್ಸನ್ನ ಮತ್ತು ದೇಹವನ್ನ ಸಮತೋಲನದಲ್ಲಿ ಇಟ್ಟುಕೊಂಡು ಇಂಥ ಮಹತ್ತಾದ ಒಂದು ದಾಖಲೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದು ಸಣ್ಣ ಕೆಲಸ ಅಲ್ಲ. ಒಂದು ನೃತ್ಯ ಯಜ್ಞವನ್ನೇ ಅವಳು ಇಲ್ಲಿ ತಯಾರು ಮಾಡಿದ್ದಾಳೆ. ಶ್ರೀರಾಮ, ಕೃಷ್ಣ, ಹೀಗೆ ಮುಕ್ಕೋಟಿ ದೇವತೆಗಳನ್ನು ಶ್ಲಾಘಿಸುವಂಥ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ಮಾಡಿ ಒಂದು ನೃತ್ಯ ಯಜ್ಞವನ್ನು ಅವಳು ತಯಾರು ಮಾಡಿದ್ಲು ಅಂತ ಹೇಳಬಹುದು. ಇಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಕಲಾ ರಸಿಕರು ಬರ್ತಾ ಇದ್ರು. ಪ್ರತಿಯೊಬ್ಬರು ಅವಳ ನೃತ್ಯದ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ರು. ಅವಳ ಹಾವಭಾವಗಳಲ್ಲಿ ಅವಳ ಮನಸ್ಸನ್ನ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಒಂದು ಪ್ರಾರ್ಥನೆಯಿಂದ, ಎಲ್ಲರ ಒಂದು ಸಪೋರ್ಟ್ನಿಂದ ಇವತ್ತು ಈ ವಿಶ್ವ ದಾಖಲೆ ಆಗಿದೆ. ಹಗಲು ರಾತ್ರಿ ನಿದ್ದೆ ಇಲ್ಲದೆ ಸತತ 7 ದಿನಗಳ ಕಾಲ ಭರತನಾಟ್ಯ ಪ್ರದರ್ಶನ ನೀಡಿದ ರೆಮೋನಾ ಪೆರೇರಾಕ್ಕೆ ನಗರದ ಸೇಂಟ್ ಅಲೋಶಿಯಸ್ ಕಾಲೇಜಿನ ಸಭಾಂಗಣದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಪ್ರಮಾಣ ಪತ್ರವನ್ನ ಭಾರತದ ಪ್ರಮುಖರಾದ ಡಾಕ್ಟರ್ ಮನೀಶ್ ಬಿಷ್ಣೋಯ್ ಅವರು ಹಸ್ತಾಂತರಿಸಿದ್ರು. जो ठाना है हम पूरा करेंगे, गोल्डन बुक में नाम अपना हम अब कर जाएंगे, हर रिकॉर्ड तोड़ेंगे, बनेंगे हीरो, हम सितारे बन जाए. जोश आग सा दिल में चल रहा, हर रिकॉर्ड तोड़ेंगे, बनेंगे हीरो, हम सितारे बन जाए. ಮಂಜುನಾಥ್ ಪ್ರಸಾದ್, ವಿಪೋ ನ್ಯೂಸ್, ಮಂಗಳೂರು. ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರ್ ಚರ್ಚೆಯ ವೇಳೆ ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಮಹದೇವ್ ಮೂಲಕ 3 ಉಗ್ರರನ್ನು ಹೊಡೆದುರುಳಿಸಿದ್ದು ಅವರು ಪಹಲ್ಗಾಮ್ ಕುಖ್ಯಾತರು ಎಂದು ಹೇಳಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯು ಲಷ್ಕರ್ ಎ ತೈಬಾ ಉಗ್ರರ ಮೇಲೆ ದಾಳಿ ಮಾಡಿ 3 ಬಲಿಯನ್ನು ಪಡೆದಿದೆ. ಸತ್ತವರಲ್ಲಿ ಲಷ್ಕರ್ ಎ ತೈಬಾದ ಉಗ್ರ ಸುಲೈಮಾನ್ ಸೇರಿದ್ದಾನೆ. ಆತನು ಪ್ರವಾಸಿ ನಾಗರಿಕರನ್ನು ಕೊಂದ ಪಹಲ್ಗಾಮ್ ಉಗ್ರ ದಾಳಿಯ ಸೂತ್ರಧಾರಿಗಳಲ್ಲಿ ಒಬ್ಬನು. ಇನ್ನಿಬ್ಬರು ಕೂಡ ಪಹಲ್ಗಾಮ್ ದಾಳಿಯ ಉಗ್ರರು ಎಂದು ತಿಳಿಯಲಾಗಿದೆ. ಸೈನಿಕರ ಗುಂಡಿಗೆ ಸಾವು ಕಂಡ ಇನ್ನಿಬ್ಬರು ಅಬು ಹಮ್ಜಾ ಮತ್ತು ಯಾಸೀರ್ ಎಂದು ತಿಳಿಯಲಾಗಿದೆ. ಹಾಗಿದ್ದಲ್ಲಿ ಪಹಲ್ಗಾಮ್ನಲ್ಲಿ 26 ಜನರ ಸಾವಿಗೆ ಕಾರಣರಾದ 3 ಕೊಂದು ಕಳೆದಂತಾಯಿತು. ಪಾಕಿಸ್ತಾನದ ಮಾಜಿ ಸೈನಿಕ ಸುಲೈಮಾನ್ ಉಗ್ರನಾಗಿ ಹಾಜಿ ಮೂಸಾ ಹೆಸರು ಪಡೆದಿದ್ದ. ಸುಲೈಮಾನ್ ತಲೆಗೆ ಕಾಶ್ಮೀರ ಪೊಲೀಸರು 20 ಲಕ್ಷ ಬಹುಮಾನ ಘೋಷಿಸಿದ್ರು. 3 ಪರದೇಶಿ ಉಗ್ರರು ಎಂದು ಸೇನೆಯ ಚಿನಾರ್ ಕಾರ್ಪ್ಸ್ ಪೋಸ್ಟ್ ಮಾಡಿದೆ. ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರ್ ಬಗೆಗೆ ಮಾತನಾಡಿದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು, ನಮ್ಮ ವಿಮಾನ ದಾಳಿ ಉಗ್ರರ ಎದೆ ನಡುಗಿಸಿ ಪಾಕಿಸ್ತಾನದ ನೆಲೆ ಉಡುಗಿಸಿತು ಎಂದು ಹೇಳಿದರು. ಹಾಗಾದರೆ ನಿಲ್ಲಿಸಿದ್ದೇಕೆ ಎಂದು ರಾಹುಲ್ ಗಾಂಧಿ ಪ್ರಶ್ನಿಸಿದರು. ನಮ್ಮ ದಾಳಿಯು ಪಾಕಿಸ್ತಾನದ ಉಸಿರು ನಿಲ್ಲಿಸುವಂತಿತ್ತು. ನಮ್ಮ ವಿಮಾನ ದಾಳಿ ಅತ್ಯದ್ಭುತವಾಗಿತ್ತು.
ಅವರಿಗೆ ಸಾಧ್ಯವಾದ ಹಾನಿಯನ್ನೆಲ್ಲ ಮಾಡಿತ್ತು ಎಂದು ರಾಜನಾಥ್ ಸಿಂಗ್ ಹೇಳಿದರು. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಆಗ ಎದ್ದು ನಿಂತು ಹಾಗಾದರೆ ಯುದ್ಧ ನಿಲ್ಲಿಸಿದ್ದೇಕೆ ಎಂದು ಪ್ರಶ್ನಿಸಿದರು. 100ಕ್ಕೂ ಹೆಚ್ಚು ಉಗ್ರರು ಅವರ ದಳಪತಿ ತರಬೇತುದಾರರನ್ನು ಸಂಹಾರ ಮಾಡಲಾಯಿತು. ಅವರ ಉಗ್ರ ನೆಲೆಗಳನ್ನು ನಾಶಪಡಿಸಲಾಯಿತು ಎಂದು ರಾಜನಾಥ್ ಸಿಂಗ್ ಹೇಳಿದರು. ಪಾಕಿಸ್ತಾನ ಸೋಲು ಒಪ್ಪಿಕೊಂಡು ಗೋಗರೆಯತೊಡಗಿತು. ಈ ಸಂದರ್ಭದಲ್ಲಿ ರಾಜನಾಥ್ರನ್ನು ರಾಹುಲ್ ಗಾಂಧಿಯವರು ಹಾಗಾದರೆ ಯುದ್ಧ ನಿಲ್ಲಿಸಿದ್ದೇಕೆ ಎಂದು ಕೇಳಿದರು. ಆಪರೇಷನ್ ಸಿಂಧೂರ್ ಚರ್ಚೆ ನಡೆಯಿತಾದರೂ ಹೊಸ ವಿಷಯ ಯಾವುದು ಹೊರಬಂದಂತಿಲ್ಲ. अध्यक्ष महोदय, इस ऑपरेशन का मकसद टेररिस्ट कैंप्स और उनके सपोर्टर्स को टारगेट करना, उन्हें नेस्त नाबूद करना था और ये साफ संदेश देना था कि भारत आतंकवाद के विरुद्ध जीरो टॉलरेंस रखता है. भारत ने कार्रवाई इसलिए रोकी क्योंकि कॉन्फ्लिक्ट के पहले और उसके दौरान जो भी पॉलिटिकल और मिलिट्री ऑब्जेक्टिव्स तय किए गए थे उसे हम पूरी तरह से हासिल कर चुके थे. इसलिए यह कहना, यह मानना कि यह ऑपरेशन किसी दबाव में रोका गया था, यह बेबुनियाद है और सरासर गलत है. ब्यूरो रिपोर्ट V4 न्यूज़ ದೆಹಲಿ. ಶಾಸಕರು ಸತ್ಯದರ್ಶನ ಮಾಡುತ್ತೇವೆ ಎಂದು ಹೇಳಿ ಪ್ರತಿಭಟನೆಯಂತಹ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಪ್ರತಿ ಶಾಸಕರಿಗೆ ಅವರವರ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆಯಾಗಿದೆ. ಆಯಾ ಕ್ಷೇತ್ರದ ಶಾಸಕರು ಅದನ್ನು ವಿನಿಯೋಗ ಮಾಡಬೇಕೇ ಹೊರತು ಸರ್ಕಾರ ದಿವಾಳಿಯಾಗಿದೆ ಎಂದು ಸರ್ಕಾರದ ಮೇಲೆ ಗೂಬೆ ಕೂರಿಸುವುದು ಸರಿಯಲ್ಲ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಅವರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಕ್ಷೇತ್ರದ ಜನತೆಗೆ ಅಗತ್ಯವಿರುವ ಹಕ್ಕುಪತ್ರ ಮತ್ತು 94C ಅಡಿಯಲ್ಲಿ ಅಕ್ರಮ ಸಕ್ರಮ ಜಾಗಕ್ಕೆ ಕೊಟ್ಟ ಅರ್ಜಿಯನ್ನು ತಿರಸ್ಕರಿಸಿ ಜನತೆಗೆ ಅನ್ಯಾಯ ಎಸಗುತ್ತಿದ್ದಾರೆ ಮತ್ತು ನಾನು ಕಾಪು ಕ್ಷೇತ್ರದ ಜನಪ್ರತಿನಿಧಿಯಾಗಿ, ಸಚಿವನಾಗಿ ಮತ್ತು ಉಸ್ತುವಾರಿ ಸಚಿವನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಹಾಗಾಗಿ ನನ್ನ ಬಳಿ ಬಂದು ತಮ್ಮ ಅಹವಾಲುಗಳನ್ನು ಹೇಳಿಕೊಳ್ಳುತ್ತಾರೆ ಎಂದರು. ಇಂಥ ಸಮಯದಲ್ಲಿ 2.25 ವರ್ಷ ಆಯಿತು ಶಾಸಕರು ಮಾಡ್ತಾರೆ ಅಂತ ನಾವು ಕಾಯ್ತಾ ಇತ್ತು. ನಮ್ಮದ್ರ ಬಂದು ಕಣ್ಣೀರಿಡ್ತಾರೆ. ನಾನು ಕೂಡ ಒಂದು ಜನಪ್ರತಿನಿಧಿ ಆಗಿದ್ದವ, ಮಾಜಿ ಸಚಿವ, ಮಾಜಿ ಸಂಸದ, ಮಾಜಿ ವಿಧಾನಸಭಾ ಸದಸ್ಯ ಆಗಿದ್ದೆ. ನಮ್ಮ ಹತ್ರ ಕೂಡ ಬರ್ತಾರೆ. ಬಂದಾಗ ನಾವು ಜನರಿಗೆ ಸ್ಪಂದನೆ ಮಾಡಲೇಬೇಕು. ಅವರನ್ನು ಕರ್ಕೊಂಡು ಹೋಗಿ ನಾವು ತಹಸೀಲ್ದಾರ್ ಕಚೇರಿಗೆ ಹೋಗಿ ಅವರ ಅರ್ಜಿಗಳನ್ನ ತಹಸೀಲ್ದಾರಿಗೆ ಕೊಡಿಸಿ ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳುವಂತ ಸಮಯದಲ್ಲಿ ಅದು ಹಕ್ಕುಚ್ಯುತಿ ಅಂತ. ಹಕ್ಕುಚ್ಯುತಿ ತರ್ತೇನೆ, ನಿಮ್ಮನ್ನು ಸಸ್ಪೆಂಡ್ ಮಾಡಿಸ್ತೇನೆ, ತಹಸೀಲ್ದಾರ್ಗೆ ಥ್ರೆಟ್ ಮಾಡ್ತಾರೆ. ಅವರಾಗಿ ಮಾಡಿಲ್ಲ. ಯಾರು ಕಡು ಬಡವರಿದ್ದಾರೆ, ಜನಸಾಮಾನ್ಯರಿದ್ದಾರೆ, ಎಷ್ಟೋ ಸಲ. ಆದ್ರೆ ಇವತ್ತು ನಮ್ಮ ಒಳಗಡೆ ಗಲಭೆ ಆಗಿರ್ಬೋದು. ಇವರ ರಿಸಾರ್ಟ್ ದಾಖಲೆಗಳನ್ನು ಸರಿಪಡಿಸಿಕೊಟ್ಟಂತವರು ಯಾರು? ಇವರ ರಿಸಾರ್ಟ್ ಇದನ್ನ ಇಲ್ಲಿಗಲ್ ಇದನ್ನು ಸರಿಪಡಿಸಿಕೊಟ್ಟರಲ್ಲ ಯಾರು? ಅದೇ ದೃಷ್ಟಿಯಲ್ಲಿ ನಾವು ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ, ರಾಮಲಿಂಗ ರೆಡ್ಡಿ ಅವರನ್ನು ಭೇಟಿ ಮಾಡಿದ್ದೇವೆ, DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದೇವೆ. ಆ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಇವರದೇ ಸಮಾಜದ ಒಬ್ಬ ವ್ಯಕ್ತಿ ಇದ್ದ. ಇವರಲ್ಲಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದಿದ್ರೆ ಇವ್ರು ಯಾಕೆ ಅವರಿಗೆ ತಟ್ಟು ಮಾಡಬೇಕು? ನೀನು ಯಾಕೆ ಹೋಗಿದ್ದಿ, ನೀನು ಯಾಕೆ ಹೋದದ್ದು ಆ ನಿಯೋಗದಲ್ಲಿ ಅನ್ನುವಂಥ ರೀತಿಯಲ್ಲಿ ತಟ್ಟು ಮಾಡಿ ಇವ್ರದೇ ಈ ರೀತಿಯಲ್ಲಿ ಅನುದಾನ ಬರೋದು ದಿವಾಳಿ ಆಗಿದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಒಂದು ವೇಳೆ ದಿವಾಳಿ ಆಗಿದ್ರೆ ಇವತ್ತು ಮೊನ್ನೆ PWDಯಲ್ಲಿ ನಮ್ಮ ಜಿಲ್ಲೆಗೆ 50 ಕೋಟಿ ರೂಪಾಯಿ ಮಂಜೂರಾತಿ ಆಯಿತು 5 ಕಾನ್ಸೆಪ್ಟ್ಗೆ. ಅದರಲ್ಲಿ ಇವತ್ತು 4 ಕಡೆಗಳಲ್ಲಿ ಇವತ್ತು ಇವ್ರದೇ ಟೀಮು ಕೆಲಸ ಮಾಡುವಂಥದ್ದು. PWD ಬಂದಿರುವಂತಹ ಹಣ KRDLಗೆ ಅದನ್ನು ಹಸ್ತಾಂತರ ಮಾಡಿ ಇವತ್ತು ಕೆಲಸ ಮಾಡುವಂತ ಕಾಮಗಾರಿ ಮಾಡೋದು. PWD ಬಂದಿರುವಂತಹ ಹಣ KRDLಗೆ ಅದರ ಉದ್ದೇಶ ಏನು? 4 ಕಡೆಗಳಲ್ಲಿ ಒಂದೇ ಟೀಮ್ ಕೆಲಸ ಮಾಡ್ತಾ ಇದೆ. ಈಗ ಗುತ್ತಿಗೆದಾರರು ಇವತ್ತು ಯೂನಿಯನ್ ಅವರು ಹೇಳ್ತಾರೆ ನಮಗೆ ಅವಕಾಶನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ. ದಿವಾಳಿ ಆಗಿದ್ರೆ ಇವರು ಯಾಕೆ 4 ಕ್ಷೇತ್ರಗಳಲ್ಲಿ ಇವತ್ತು ಒಂದೇ ಟೀಮ್ ಕೆಲಸ ಮಾಡ್ತಾರೆ? ಇವತ್ತು ನಾನು ಅವರ ಮಗನ ಬಗ್ಗೆ ನಾನು ಪ್ರಸ್ತಾಪ ಮಾಡಿಲ್ಲ, ಆದ್ರೆ ಕುಟುಂಬದವರು ಹೇಳಿದ್ದೀನಿ. ಆದ್ರೆ ಇವತ್ತು ಹೆಚ್ಚಿನ ವಿಷಯ ಯಾರಾದ್ರೂ ಲೈಸೆನ್ಸ್ ಇದ್ದವರು ಮಾತ್ರ
ಕಾಂಟ್ರಾಕ್ಟ್ ಮಾಡೋದು? ಯಾರಿಗೆ ಹೇಳೋದು? ಯಾರಾದ್ರೂ ಮುಗ್ಧರಿಗೆ ಹೇಳ್ಬೋದು. ಕಾಂಟ್ರಾಕ್ಟ್ ಇದ್ದವರು, ಕಾಂಟ್ರಾಕ್ಟ್ ಮಾಡುವಂಥವ್ರು, ಲೈಸೆನ್ಸ್ ಇದ್ದವರು ಮಾತ್ರ ಅಂತ ಹೇಳಿ. ಹೆಚ್ಚು ನಿಮಿಷ ನನಗೆ ಗಂಜಿ ಕೇಂದ್ರ ಅಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವೈ ಸುಕುಮಾರ್, ಕಾಪು ದಿವಾಕರ್ ಶೆಟ್ಟಿ, ಶಾಂತಲತಾ ಶೆಟ್ಟಿ, ನವೀನ್ ಚಂದ್ರ ಸುವರ್ಣ ಹಾಗೂ ಜಿತೇಂದ್ರ ಫುಟಾಡು, ಶರ್ಫುದ್ದೀನ್ ಶೇಖ್ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ. ಶ್ರೀರಾಮ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ವಾರ್ಷಿಕ ಸಾಮಾನ್ಯ ಸಭೆಯು ಸಂಘದ ಪ್ರಧಾನ ಕಚೇರಿಯ ಆವರಣದಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷ ಎಸ್ ರಾಜು ಪೂಜಾರಿ ಅವರು 2024-25ನೇ ಸಾಲಿನ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ ಸಾಲಿನಲ್ಲಿ ಸುಮಾರು 225 ಕೋಟಿ ರೂಪಾಯಿ ಅಧಿಕ ವ್ಯವಹಾರ ನಡೆಸಿ 79,17,693.40 ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ, ಮಹಿಳಾ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ. ಬೈಂದೂರಿನಲ್ಲಿರುವ ಕಳೆದ 16 ವರ್ಷದ ಹಿಂದೆ ಹುಟ್ಟಿಕೊಂಡ ನಮ್ಮ ಸಂಘವು ಬೈಂದೂರಿನ ಕೇಂದ್ರ ಸ್ಥಾನದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು, ನಾಗೂರು, ಗೋಳಿಹೊಳೆ, ನಾವುಂದ, ಕಂಬದ ಕೋಣೆಗಳಲ್ಲಿ ಶಾಖೆಯನ್ನು ತೆರೆಯಲಾಗಿದೆ. ವರ್ಷಾಂತ್ಯಕ್ಕೆ ಸುಮಾರು 43 ಕೋಟಿ ರೂಪಾಯಿ ಠೇವಣಿ ಹೊಂದಿದ್ದು, ಒಟ್ಟು 225 ಕೋಟಿಗೂ ಅಧಿಕ ವಾರ್ಷಿಕ ವ್ಯವಹಾರವನ್ನು ಹೊಂದಿದ್ದು, ಸಂಘದ ಸದಸ್ಯರಿಗೆ ಶೇಕಡಾ 13% ಡಿವಿಡೆಂಡ್ ಘೋಷಿಸಲಾಗಿದೆ ಎಂದರು. ಶ್ರೀರಾಮ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮಹಾಸಭೆ ಇವತ್ತು ಜರುಗಿದೆ. ಸುಮಾರು 44 ಕೋಟಿ ರೂಪಾಯಿ ಠೇವಣಿಯನ್ನು ಹೊಂದಿದ್ದು, 39 ಕೋಟಿ ಸಾಲವನ್ನು ನೀಡಿದ್ದು, ಸುಮಾರು 225 ಕೋಟಿ ವ್ಯವಹಾರವನ್ನು ಮಾಡಿದ್ದು, 79 ಲಕ್ಷ ರೂಪಾಯಿ ಲಾಭವನ್ನು ಘೋಷಣೆ ಮಾಡಲಾಗಿದೆ. ಸುಮಾರು 13% ಡಿವಿಡೆಂಟನ್ನು ಸದಸ್ಯರಿಗೆ ನೀಡಲಾಗಿದೆ. ಇವತ್ತು ವಿಶೇಷವಾಗಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡೋದ್ರ ಮುಖಾಂತರ ಇವತ್ತು ಸುಮಾರು 40ಕ್ಕೂ ಹೆಚ್ಚು ಮಕ್ಕಳಿಗೆ ಇವತ್ತು ಸಹಾಯಧನವನ್ನು ನೀಡಲಾಗಿದೆ. ಸುಮಾರು 35ಕ್ಕೂ ಹೆಚ್ಚು ಆರೋಗ್ಯ ಧನ ಸಹಾಯವನ್ನು ನೀಡಲಾಗಿದೆ. ಮತ್ತು ವಿಶೇಷವಾಗಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಲಾಭಾಂಶವನ್ನು ವಿತರಣೆ ಮಾಡಲಾಗಿದೆ. ಒಟ್ಟಾರೆ ಇವತ್ತು ಮಹಾಸಭೆಯಲ್ಲಿ ಅನೇಕ ಕೆಲವು ಏನು ಸಲಹೆಗಳು ಬಂದಿದೆ, ಆ ಸಲಹೆಯನ್ನು ತೆಗೆದುಕೊಂಡು ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ವಿಶೇಷ ಒಂದು ಕಾರ್ಯಕ್ರಮವನ್ನು ನೀಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ನಮ್ಮ ಸಂಸ್ಥೆ ಈಗಾಗಲೇ ರಾಜ್ಯ ಮಟ್ಟದ ಒಂದು ಶ್ರೇಷ್ಠ ಸಹಕಾರಿ ಸಂಸ್ಥೆಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೆ. ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸದಸ್ಯರಿಗೆ ಆರ್ಥಿಕ ಸೌಲಭ್ಯ ಜೊತೆಯಲ್ಲಿ ಶೈಕ್ಷಣಿಕ ಸಾಮಾಜಿಕ ವ್ಯವಸ್ಥೆಯ ಬೆಳವಣಿಗೆಯೂ ಸಹ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 5ನೇ ಸ್ಥಾನ ಪಡೆದ ನಿಧಿಶ್ರೀ ಬಿಜೂರು ಅವರನ್ನು ಸನ್ಮಾನಿಸಲಾಯಿತು. ಹಾಗೂ ಸಂಘದ ಅರ್ಹ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತ ವಿತರಿಸಲಾಯಿತು. ಈ ಸಂದರ್ಭ ವತ್ತಿನೆಣೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಅಧ್ಯಕ್ಷ ಸುಳ್ಯಣ್ಣ ಶೆಟ್ಟಿ, ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನ ಅಧೀಕ್ಷಕ ಡಾ ನಾಗರಾಜ್ ಪೂಜಾರಿ, ಉಪಾಧ್ಯಕ್ಷ ಎಂ ವಿನಾಯಕ್ ರಾವ್, ನಿರ್ದೇಶಕರಾದ ಸೀತಾರಾಮ ಮಡಿವಾಳ, ಅಣ್ಣಪ್ಪ ಪೂಜಾರಿ, ರಾಮಕೃಷ್ಣ ಕಾರ್ವಿ, ಮಂಜು ಪೂಜಾರಿ, ಮಂಜುನಾಥ ಪೂಜಾರಿ, ಪ್ರಶಾಂತ್, ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜಿನ ಅಧೀಕ್ಷಕ ಡಾ ನಾಗರಾಜ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ನಾವುಂದ ಶಾಖಾ ಪ್ರಬಂಧಕ ಶ್ರೀನಿವಾಸ್ ಸ್ವಾಗತಿಸಿದ್ರು. ಸಂಘದ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕಿಟ್ಟಣ್ಣ ರೈ ವಾರ್ಷಿಕ ವರದಿ ಮಂಡಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕಂಬದ ಕೋಣೆ ಶಾಖಾ ವ್ಯವಸ್ಥಾಪಕ ರಾಜೇಂದ್ರ ವಂದಿಸಿದ್ರು. ಸಿಬ್ಬಂದಿ ಸಂತೋಷ್ ಸಹಕರಿಸಿದ್ರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು. ಸಮುದ್ರ ಮತ್ತು ನದಿಗಳ ಸಂಗಮ ಸ್ಥಾನ ಉಳ್ಳಾಲದ ಅಳಿವೆ ಬಾಗಿಲಿನಲ್ಲಿ ಹೂಳು ತುಂಬಿದೆ. ಒಂದೆಡೆ ಸಾಗರ್ಮಾಲಾ ಯೋಜನೆ ಕನಸಾಗಿ ಉಳಿದರೆ, ಮತ್ತೊಂದೆಡೆ ತಾತ್ಕಾಲಿಕ ನೆಲೆಯಲ್ಲಿ ಡ್ರೆಸ್ಸಿಂಗ್ಗೆ ಯಾರೊಬ್ಬರು ಟೆಂಡರ್ ಹಾಕಿಲ್ಲ. ಇವೆಲ್ಲದರ ಪರಿಣಾಮ ನಾಡದೋಣಿ ಮೀನುಗಾರರ ಬದುಕೆ ಹೋಳಾಗಿದೆ.
ಮಂಗಳೂರಿನಲ್ಲಿ 1800 ನಾಡದೋಣಿಗಳಿದ್ದು ಮೀನುಗಾರಿಕೆ ನಂಬಿಕೊಂಡು ಕುಟುಂಬಗಳು ಜೀವನ ಸಾಗಿಸುತ್ತಿವೆ. 3 ವರ್ಷಗಳ ಹಿಂದೆ ಲೈಟ್ ಫಿಶಿಂಗ್ ಮತ್ತು ಬುಲ್ ಟ್ರಾಲ್ ಫಿಶಿಂಗ್ ಹಾವಳಿಯಿಂದಾಗಿ ನಾಡದೋಣಿ ಮೀನುಗಾರರು ಕಂಗಾಲಾಗಿದ್ರು. ಇದೊಂದು ಅವೈಜ್ಞಾನಿಕ ಮೀನುಗಾರಿಕೆ ಎಂದು ನ್ಯಾಯಾಲಯವು ತೀರ್ಪು ನೀಡಿದ್ದರಿಂದ ಲೈಟ್ ಫಿಶಿಂಗ್ಗೆ ಕಡಿವಾಣ ಬಿದ್ದಿತ್ತು. ಈ ಹೊಡೆತದಿಂದ ನಾಡದೋಣಿ ಮೀನುಗಾರರು ಚೇತರಿಸಿಕೊಳ್ಳುತ್ತಿದ್ದಾಗಲೇ ಅಳಿವೆ ಬಾಗಿಲಿನಲ್ಲಿ ಸಮಸ್ಯೆ ಎದುರಾಗಿದೆ. ನಸುಕಿನಲ್ಲೇ ಸಮುದ್ರಕ್ಕೆ ತೆರಳಿ ಮೀನುಗಾರಿಕೆಯನ್ನು ನಡೆಸಿ ಸಿಕ್ಕ ಮೀನುಗಳೊಂದಿಗೆ 7 ರಿಂದ 8 ಗಂಟೆ ಹೊತ್ತಿಗೆ ತಟಕ್ಕೆ ಬಂದು ಮಾರಾಟ ಮಾಡುವುದು ನಾಡದೋಣಿ ಮೀನುಗಾರರ ದೈನಂದಿನ ಕಾಯಕ. ಸಮುದ್ರದಲ್ಲಿ ಏರಿಳಿತ ಇದ್ದಾಗ ಹಾಗೂ ಮಳೆಗಾಲದಲ್ಲಿ ಮೀನುಗಾರಿಕೆ ಅತ್ಯಂತ ಅಪಾಯಕಾರಿ ಆಗಿರುವುದರಿಂದ ದೋಣಿಗಳು ನದಿ ತೀರದಲ್ಲೇ ಲಂಗರು ಹಾಕಲಾಗುತ್ತದೆ. ಪ್ರತಿದಿನ ಮೀನು ಸಿಗುತ್ತದೆ ಎನ್ನುವಂತೆಯೂ ಇಲ್ಲ. ಕಷ್ಟಕರ ಜೀವನ ಸಾಗಿಸುವ ಮೀನುಗಾರರು ಅಳಿವೆ ಬಾಗಿಲಿನಲ್ಲಿ ಹೂಳಿನ ಸಮಸ್ಯೆಯಿಂದ ತತ್ತರಿಸಿ ಹೋಗಿದ್ದಾರೆ. ನದಿಯಿಂದ ಸಮುದ್ರ ಸೇರಲು ಅಳಿವೆ ಬಾಗಿಲು ರಹದಾರಿ. ಆದರೆ ಇಲ್ಲಿ ಹೂಳು ತುಂಬಿ ನೀರಿಲ್ಲದ ಕಾರಣ ನಾಡದೋಣಿಗಳ ಅಡಿಭಾಗ ತಾಗಿ ಮಗುಚಿ ಬಿದ್ದು ಮೀನುಗಾರರು ಸಮುದ್ರ ಪಾಲಾಗುವ ಅಪಾಯವೂ ಇದೆ. ಕಳೆದ ವಾರವೂ 2 ನಾಡದೋಣಿಗಳು ಮಗುಚಿ ಬಿದ್ದಿದ್ದು ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ರು. ಹೂಳೆತ್ತುವಂತೆ ಮೀನುಗಾರರು ಅಧಿಕಾರಿಗಳು ಜನಪ್ರತಿನಿಧಿಗಳ ಕಚೇರಿ ಬಾಗಿಲಿಗೆ ಅಲೆದಾಡಿ ಸುಸ್ತಾಗಿದ್ದಾರೆ. ಸಾಗರ್ಮಾಲಾ ಯೋಜನೆಯಡಿ ಹೂಳೆತ್ತಲು 29 ಕೋಟಿ ಮೀಸಲಿಡಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಾ ಬಂದರೂ ಯೋಜನೆ ಕಾರ್ಯಗತ ಕನಸಾಗಿಯೇ ಉಳಿದಿದೆ. ಇದು ದೊಡ್ಡ ಮಟ್ಟದ ಯೋಜನೆಯಾಗಿದ್ದು ಬೃಹತ್ ಯಂತ್ರಗಳ ಅಗತ್ಯವಿದ್ದು ಸದ್ಯಕ್ಕೆ ಕಾರ್ಯಗತಗೊಳ್ಳುವುದು ನಿರೀಕ್ಷಿಸುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ಬಂದರು ಮತ್ತು ಮೀನುಗಾರಿಕಾ ಇಲಾಖೆ 2 ಕೋಟಿ ಅನುದಾನದಲ್ಲಿ ಹೂಳೆತ್ತಲು ಮುಂದಾಗಿದ್ದರೂ ಟೆಂಡರ್ ಹಾಕಲು ಯಾರೂ ಬಂದಿಲ್ಲ. ಈ ಬಾರಿಯಾದರೂ ಟೆಂಡರ್ ಹಾಕಲು ಗುತ್ತಿಗೆದಾರರು ಮುಂದಾದರೆ ಅಕ್ಟೋಬರ್ ತಿಂಗಳಲ್ಲಿ ಕೆಲಸ ಆರಂಭಿಸಲು ಇಲಾಖೆ ಯೋಚಿಸಿದೆ. ಆದರೆ ಆಗಸ್ಟ್ ಅಂತ್ಯಕ್ಕೆ ಮೀನುಗಾರಿಕೆ ಆರಂಭಗೊಳ್ಳುವುದರಿಂದ ಮೀನುಗಾರರು ನಿರಾಶರಾಗಿದ್ದಾರೆ. ಅಲ್ಲದೆ 2 ಕೋಟಿಯ ಕೆಲಸ ಯಾವುದಕ್ಕೂ ಸಾಲದು ಎನ್ನುವುದು ನಾಡದೋಣಿ ಮೀನುಗಾರರ ವಾದ. 2 ಕೋಟಿಯಲ್ಲಿ ಡ್ರೆಸ್ಸಿಂಗ್ ನಡೆಸಿದರೆ ಸರ್ಕಾರಕ್ಕೆ ನಷ್ಟವೇ ಹೊರತು ಮೀನುಗಾರರಿಗೆ ಯಾವುದೇ ಪ್ರಯೋಜನವಿಲ್ಲ. ಬೋಟುಗಳಿಗೆ ಸ್ಟೀಲ್ ಬಳಸುವುದರಿಂದ ರಭಸದಿಂದ ಮುಂದಕ್ಕೆ ಹೋದರೆ ತೊಂದರೆಯಿಲ್ಲ. ಆದರೆ ನಾಡದೋಣಿಗಳು ಸಣ್ಣದಿರುವ ಕಾರಣ ಅಡಿಭಾಗ ನೆಲಕ್ಕೆ ತಾಗಿ ಮಗುಚಿ ಬೀಳುತ್ತದೆ. ಈ ಬಾರಿ ಇದರ ಪರಿಣಾಮದಿಂದ ಮೀನುಗಾರಿಕೆ ನಡೆಸಲು ಸಾಧ್ಯವಾಗದೆ ಹಲವು ಕುಟುಂಬಗಳು ಸಂಕಷ್ಟದಲ್ಲಿವೆ ಎಂದು ಉಳ್ಳಾಲ ವಲಯ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷ ಹನೀಫ್ ಸೋಲಾರ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಉಳ್ಳಾಲ ಕೋಟೆಪುರ ಎಂಬ ಅಲಿಯುಬಾಗಿಲಲ್ಲಿ ವೈದ್ಯವನ್ನು ಮರಳನ್ನು ತುಂಬಿಕೊಂಡು ಮೀನುಗಾರಿಕೆ ಕಾರ್ಮಿಕರಿಗೆ ಹೋಗಲು ಭಾರಿ ಕಷ್ಟವಾಗ್ತದೆ. ಸುಮಾರು 1800 ನಾಡದೋಣಿಗೆ ಇಟ್ಟುಕೊಂಡು ನಾಡದೋಣಿಗೆ ಹೋಗೋಕ್ಕೆ ಕಷ್ಟದ ಇವತ್ತು ಪರಿಸ್ಥಿತಿಗೆ ಬಂದಿದೆ. ನಾವು ಹೋಗುವಾಗ ಮೀನುಗಾರಿಕರು ಎಷ್ಟು ಸಲ ಮಚ್ಚಿ ಬಿದ್ದು ಜೀವಕ್ಕೆ ಅಪಾಯವಾಗಿತ್ತು. ಆದ ಕಾರಣ ನಾವು ಎಷ್ಟು ಸಲ ಮನವಿಯನ್ನು ಕೊಟ್ಟರು ಕೂಡ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ, ಡಿಪಾರ್ಟ್ಮೆಂಟ್ಗೆ ಮನವಿ ಕೊಟ್ಟಿದ್ದೇವೆ, ಮುಂದೆ ತಾನು DC ಅವರಿಗೆ ಮನವಿ ಕೊಟ್ಟಿದ್ದೇವೆ. ಇದಕ್ಕೆ ನಾವೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಮಾಡೋದಂದರೆ, ಬರುವ ಆಗಸ್ಟ್ನಲ್ಲಿ ಮೀನುಗಾರಿಕೆ ಸ್ಟಾರ್ಟ್ ಆಗುವಾಗ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಸಬನ್ನು ಮೀನುಗಾರಿಕೆ ಆಗಿರ್ತದೆ. ಎಷ್ಟು ಜನ ಇದರಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ನಾವು ಮೀನು ಹಿಡ್ಕೊಂಡು ಬಂದಾಗ ಇಲ್ಲಿ ತೆಕ್ಕೆಯಲ್ಲಿ ಕೆಲಸ ಆಗ್ತದೆ, ಅಲ್ಲಿ ಹೋಗುವವರಿಗೆ ಮೀನು ಮಾರುವವರಿಗೆ ಕೆಲಸ ಆಗ್ತದೆ. ನಮಗೆ ಹೋಗೋ ಪರಿಸ್ಥಿತಿ ಇಲ್ಲದ ಕಾರಣ ಹೇಗೆ ಥರ ನಾವು ಹೋಗಬೇಕು, ನಾವು ಯಾರ ಹತ್ರ ಇದನ್ನು ಮಾತನ್ನು ಹೇಳಬೇಕು ಅಂತ ನಮಗೆ ದೋಷಿತ್ತಿಲ್ಲ. ಸರ್ಕಾರಕ್ಕೆ ಎಷ್ಟು ಸಲ ಮನವಿ ಕೊಟ್ಟಿದ್ದೇವೆ, ಮಾನ್ಯ ನಮ್ಮ ಮುಖ್ಯಮಂತ್ರಿಯವರಿಗೂ ಮನವಿ ಕೊಟ್ಟಿದ್ದೇವೆ, ಮಂಗಲ್ಯ ವೈದ್ಯಕ್ಕೂ ಮನವಿಯನ್ನು ಕೊಟ್ಟು ನಾವು ವಿಚಾರವನ್ನು ಹೇಳಿದ್ದೇವೆ, ಅಧಿಕಾರಿ ಹೊರತು ಕೂಡ ಮನವಿಯನ್ನು ಕೊಟ್ಟು ವಿಚಾರವನ್ನು ಹೇಳಿದೆ. ಆದರೂ ಕೂಡ ಇಷ್ಟರವರೆಗೆ ಯಾವ ಕೆಲಸಗಳು ಮಾಡಲಿಲ್ಲ. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ನಗರದಲ್ಲಿ ಅಪಾಯ ಆಹ್ವಾನಿಸುವ ಸ್ಥಿತಿಯಲ್ಲಿದ್ದ ಅನುಪಯುಕ್ತ ಸಿಗ್ನಲ್ ಕಂಬಗಳ ತೆರವು ಕಾರ್ಯಾಚರಣೆಯು ಪೊಲೀಸರ ಸಮಕ್ಷಮದಲ್ಲಿ ನಡೆಯಿತು. ಅನುಪಯುಕ್ತ ಸಿಗ್ನಲ್ ಕಂಬಗಳನ್ನು ಕ್ರೇನ್ ಬಳಸಿಕೊಂಡು ತೆರವು ಮಾಡಲಾಯಿತು. ಪೊಲೀಸರು ಸ್ಥಳದಲ್ಲಿದ್ದು ಕಂಬಗಳ ತೆರವು ಕಾರ್ಯಾಚರಣೆಯ ಸಂದರ್ಭ ಮುನ್ನೆಚ್ಚರಿಕೆಯ ಕ್ರಮವಾಗಿ ವಾಹನ ಸಂಚಾರವನ್ನು ನಿಯಂತ್ರಿಸಿದ್ರು. ನಗರದ ಮುಖ್ಯ ರಸ್ತೆಗಳ ಸರ್ಕಲ್ ಇರುವ ಸ್ಥಳಗಳಲ್ಲಿ ಸಿಗ್ನಲ್ ಕಂಬಗಳನ್ನು 16 ವರ್ಷಗಳ ಹಿಂದೆ ಜಿಲ್ಲಾಡಳಿತ ಅಳವಡಿಸಿತ್ತು. ಕೆಲವು ತಿಂಗಳು ವಾಹನ ದಟ್ಟಣೆ ನಿಯಂತ್ರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಿದ್ದ ಕಂಬಗಳು ತಮ್ಮ ಕರ್ತವ್ಯಗಳನ್ನು ನಿಲ್ಲಿಸಿದ್ದವು. ಕಬ್ಬಿಣದ ಸಿಗ್ನಲ್ ಕಂಬಗಳಿಗೆ ತುಕ್ಕು ಹಿಡಿದು ಮಳೆಗಾಳಿಗೆ ಧರೆಗೆ ಉರುಳಿ ಅಪಾಯ ಆಹ್ವಾನಿಸುವ ಸ್ಥಿತಿಯಲ್ಲಿದ್ದವು.
ನಗರದಲ್ಲಿರುವ ಅನುಪಯುಕ್ತ ಕಂಬಗಳನ್ನು ತೆರವುಗೊಳಿಸಿ ಸಂಭವನೀಯ ದುರಂತಗಳನ್ನು ತಪ್ಪಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತಾ ಕೂಡ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಗಮನ ಸೆಳೆದಿದ್ರು. ಸ್ಥಳೀಯಾಡಳಿತದ ಈ ಕ್ರಮದಿಂದಾಗಿ ಸಂಭವನೀಯ ಅಪಾಯ ತಪ್ಪಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ. ಧರ್ಮಸ್ಥಳ ದೂರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಕರೆತಂದು ಸ್ಥಳದ ಮಹಜರು ನಡೆಸಿದರು. ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದ್ದು, ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಬೀಡು ಬಿಟ್ಟಿದೆ. ನೇತ್ರಾವತಿ ಸ್ನಾನಘಟ್ಟದ ಸಮೀಪವೇ ಸ್ಥಳವನ್ನ ಸಾಕ್ಷಿ ದೂರುದಾರ ಗುರುತಿಸಿದ್ದು, ಈ ಸ್ಥಳದಲ್ಲಿ ಭದ್ರತೆಯ ವ್ಯವಸ್ಥೆ ಮಾಡಲಾಗಿದೆ. ಹಿರಿಯ ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ, ಸಿಎ ಸೈಮನ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಸ್ಥಳದಲ್ಲಿದ್ದು ಸ್ಥಳ ಪರಿಶೀಲನೆಯ ನೇತೃತ್ವವನ್ನ ವಹಿಸಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ನೋಡಲು ಸ್ಥಳೀಯರು ಸ್ನಾನಘಟ್ಟದ ಸಮೀಪ ಸೇರಿದ್ರು. ಸ್ಥಳ ಪರಿಶೀಲನೆಗಾಗಿ ಸಾಕ್ಷಿ ದೂರುದಾರನನ್ನ ಅಧಿಕಾರಿಗಳು ಅರಣ್ಯದ ಒಳಗೆ ಕರೆದೊಯ್ದಿದ್ದಾರೆ. ಅಲ್ಲಿ ಆತ ಇತರ ಮೃತದೇಹಗಳನ್ನ ಹೂತು ಹಾಕಿದ್ದ ಸ್ಥಳಗಳನ್ನ ತೋರಿಸುತ್ತಿರುವುದಾಗಿ ತಿಳಿದು ಬಂದಿದೆ. ಪರಿಶೀಲನೆ ಇನ್ನಷ್ಟು ಗಂಟೆ ಮುಂದುವರಿಯುವ ನಿರೀಕ್ಷೆಯೂ ಇದೆ. ಮಂಗಳೂರು ಚಿಲಿಂಬಿ ಆದರ್ಶ ನಗರದ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಇದರ ವತಿಯಿಂದ ಆಟಿದ ಕೂಟ 2025 ಎಂಬ ಕಾರ್ಯಕ್ರಮವು ಅಸೋಸಿಯೇಷನ್ನ ಸಭಾಂಗಣದಲ್ಲಿ ನಡೆಯಿತು. ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಆಯೋಜಿಸಿದ್ದ ಆಟಿದ ಕೂಟದ ಕಾರ್ಯಕ್ರಮವನ್ನು ಬೆರ್ಮೆರೆಗ್ ಸುತ್ತೆ ಸಂದಾದು
ತುಳು ಕಲ್ಚರಲ್ ರಿಸರ್ಚ್ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ಮಹಿ ಮುಲ್ಕಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಕುಲದೈವವನ್ನು ಮರೆಯುತ್ತಿದ್ದೇವೆ. ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಪರಿಚಯ ಮಾಡುವ ಕೆಲಸ ಮಾಡಬೇಕು ಎಂದರು. ಇದರ ಜೊತೆಗೆ ಆಟಿಯ ಮಹತ್ವವನ್ನು ತಿಳಿಯಪಡಿಸಬೇಕು ಎಂದರು. ಒಂದು ವಿಷಯ ಭಾರಿ ಖುಷಿಯಾಗಿ ಬಂದ ಬೆರ್ಮೆಲೆನ್ ಸುದ್ದಿದ್ದೇವೆ. ಬೆರ್ಮೆಲೆನ್ ನಮ್ಮ ತುಳುವೇರು ಮೊದಲು ಕೊಡ್ತಾರೆ. ಇತ್ತ ನಮಗೆ ಬೆರ್ಮೆಲ್ ಪಂಡ ಎರಡನೇ ಗೊತ್ತಿಜ್ಜಿ, ಬೆರ್ಮೆಲ್ ಓದುವುದೇರನ್ನೇ ಗೊತ್ತಿಜ್ಜಿ, ಬೆರ್ಮೆಲ್ನ ಅಸ್ತಿತ್ವನೇ ಗೊತ್ತಿಜ್ಜಿ. ಅಂಚಿನ ಪಟ್ಟುಳು ಬೆರ್ಮೆಲೆ ಬಂದು ಸುತ್ತೇರಿ ಸುಗಿತೇವೆ. ಅವು ಯಾರು ಸುಮಾರು ಆಟಿದ ಪ್ರೋಗ್ರಾಮ್ ಪೋಯೆ ಓಲ್ಲ ಬೆರ್ಮೆಲೆ ನೆನೆತಿನ ಕುಯಿಸಿ ಮೂಲೆಯನ್ನು ಸುರುತು ಇನಿ ಬೆರ್ಮೆಲೆ ನೆನೆತಿನ ಐಕೆ ಮಸ್ತ್ ಖುಷಿ ಆಗಿ ಬೆರ್ಮೆಲ್ನ ಬಗ್ಗೆ ಎರಡು ಪಾತ್ರ ಹಟ್ಟ ಬೆರ್ಮೆಲ್ ಪಂಡ ಏರು ಬೆರ್ಮೇಲಿಂದ ಅಂತೇಳಿ, ಬಿರ್ಮೇಲಿಂದ ಅಂತೇಳಿ, ಬಿಮ್ಮೇಲಿಂದ ಅಂತೇಳಿ ಏರಿ ಬೆರ್ಮೇಲಿ ಮಾತೆಲ್ಲ ಬೆರ್ಮೇಲೆ ಪನ್ನೊಂದು ಬೆರ್ಮೇಲಿ ಏರ್ಪಂಡ ನಮ್ಮ ತುಳುನಾಡಿನ ಸೃಷ್ಟಿ ಮಲ್ದಿನ ತುಳುನಾಡಿನ ಬೆರ್ಮೇಲಿ ಎಂಚ ಸೃಷ್ಟಿ ಮಾಡ್ತೇವೆ ಬಂದಾಗ ಒಂಜಿ ಕಾಲಡು ಈ ಭೂಮಿಗೆ ಕೆಂಪು ವರ್ಷ ಬರ್ತಂಡು. ಕೆಂಪು ವರ್ಷ ಬಂಡ ಕೆಂಪು ಪಣ್ಣ ನೀರ ವರ್ಷ ಪಡ ಪ್ರಳಯ ಆಪಿನಂಚಿನ ಕೊಟ್ಟು ಈ ಭೂಮಿ ಇತ್ತಿನ ಪೂರ ನಾಶ ಆದುಕೊಂಡು ಅದಾಗ 7 ಗಂಗೆದ ನಡುಟು ಉದಿತಿನಾರು ಬೆರ್ಮೇಲೆ. 7 ಗಂಗೆ ಪಂಡ 7 ಸಮುದ್ರ ಅಂತ ಅರ್ಥ. ಓಪ್ರ ಗಂಗೆಲು ಹನಿಗಂಗೆ, ಮಣಿಗಂಗೆ, ನೆತ್ತಿರಗಂಗೆ, ನೀರ್ಗಂಗೆ, ಬೇರ್ಗಂಗೆ ಇಂಚ 7 ಸಮುದ್ರಗಳುಂಡು. ಆ 7 ಸಮುದ್ರದ ನಡುಟು ಬೆರ್ಮೇಲೆ ಉದಿತೇರು. ಉದಿತಿನ ಬೆರ್ಮೇಲೆ ದಾದ ಮಂತೇರು ಪಂಡ ಒಂದೇನೆ ಮಂತಿನಾರು. ಒಂಜಿ ಬಂಗಬಾರದ ಇರೆ ಐತನಿತ್ತು ಅರಿ ಅಧಿಕಾರಿ ಬಿದ ಐತನಿತ್ತು ಮುಜಿಕಣ್ಣ ತಾರೈ ಮೂಲ್ಯ ಒಂಜಿಕಣ್ಣ ಬಜ್ಜೈ ಪಿಂಗಾರ ಒಂದೇನ ದೀದ್ ನಮ್ಮ ತುಳುನಾಡಿನಾರು ಉದಿತೇರು ಪಂಪಿನ ಮತ್ತು ಸಂದೀಪಾರ್ಜುನ ಉಪ್ಪುನಂಚಿನ ಉಲ್ಲೇಖ. ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಸಾಹಿತಿ, ಬರಹಗಾರ್ತಿ ರೇಣುಕಾ ಕಣಿಯೂರು ಅವರು ಆಟಿ ಬಗ್ಗೆ ವಿವರಿಸಿದರು. ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ಎಂದರೆ ಅದು ತುಂಬಾ ಕಷ್ಟದ ದಿನ. ಅಂದಿನ ಕಾಲದ ದಿನವನ್ನು ಆಟಿಯ ಆಚರಣೆಯ ಮೂಲಕ ಮತ್ತೆ ನೆನಪು ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಒಂಜಿ ಕೂಟು ಕುಟುಂಬದ ಲೆಕ್ಕ ಒಂಜಿ ಕಡೆ ಬರ್ತದು 10 ಜೋಕುಲು 1 ಜೋಕುಲು ಲೆಕ್ಕ ಒಟ್ಟಾದು ಇಂಚಿತ್ತಿ ಲೇಸ್ಡ್ ನಮ್ಮ ಒಂಜಾದು ಆಟಿದ ಅಟಿಲು ತಿನ್ನೋದು ಈ ರೀತಿ ಮನ್ಕುಲವು ನಮ್ಮ ಆನೆ ಕಾಲದ ಒಂಜಿ ಉಲೇನು ಇಂತ ಆಚರಣೆ ಮಾಡ್ಕೊಂಡು ಆನೆ ಕಾಲದ ದಾಳಿಗೆ ಆಟಿದ ಮದಿಪ್ಪು ಅಥವಾ ಆಟಿದ ಮುಂದಿನ ಜೋಕುಲಿ ತೆರಿಪಾಡು ಪಂಡ ಬಂಗಾದ ಬದುಕು ಪಂಡೇದು. ಇನ್ನೊಬ್ಬ ಗೊತ್ತುಂಟು ಜೋಕುಲಿ ಒಂದು ಚೂರು ಬಂಗಾವ ಎರಡೊಂದು ಡಿಪ್ರೆಷನ್, ಅಪ್ಪನಿರ್ದ ಡಿಪ್ರೆಷನ್, ಅಮ್ಮನಿರ್ದ ಡಿಪ್ರೆಷನ್, ಟೀಚರ್ನಿರ್ದ ಡಿಪ್ರೆಷನ್, ಮಾತ್ರ ಡಿಪ್ರೆಷನ್ ಬಂಗ ಅಕ್ಕನಿಗೆ ಕಷ್ಟ ಪಂಡ ಮಾನಸಿಕವಾದ ಜೋಕು ಶಕ್ತರಾಗ್ತಿರು. ಅಪ್ಪಾಗ ನಮ್ಮ ದಾಳಿ ಜೋಕುಲಿಗೆ ದುಂಬುದ ಬಂಗ ಪನ್ನೊಡ ಆ ಕಾಲಡು ಆರ್ತು ಬಂಗ ಇತ್ತಲ್ಲ ನಮ್ಮ ತುಳುವ ಜನಕಲು ಎಂಚ ಆ ಬದುಕಲ್ಲಿ ಎದುರಿ ಸಾಧ್ಯ ಇದು ನಮ್ಮ ಜೋಕುಲಿಗೆ ಪನ್ನೊಡ ಕತೆ. ಮುಖ್ಯ ಅತಿಥಿಯಾಗಿ ಸೋಲಿಟೇರ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಸದಸ್ಯರಾದ ನವೀನ್ ಭಂಡಾರಿ ಅವರು ಭಾಗವಹಿಸಿ ಮಾತನಾಡಿ, ಪ್ರಸ್ತುತ ದಿನದಲ್ಲಿ ನಾವೆಲ್ಲರೂ ಸಾಕಷ್ಟು ಬದಲಾವಣೆಯಾಗುತ್ತಿದ್ದೇವೆ. ಅವಿಭಕ್ತ ಕುಟುಂಬ ಇಲ್ಲದೆ ವಿಭಕ್ತ ಕುಟುಂಬವಾಗಿ ಪರಿವರ್ತನೆಯಾಗಿದೆ ಎಂದರು. ನಮ್ಮ ಮುಡಿಯಾಗಿರ್ತದೆ ಪೂರ ಲೈಟ್ ಈ ಲೈಟ್ ಇರುತ್ತದೆ ಗ್ಯಾಸ್ ಲೈಟ್ ಫಂಕ್ಷನ್ ಮತ್ತೆ ಗ್ಯಾಸ್ ಲೈಟ್ ಇಷ್ಟೇ ಮಾತ್ರ ಜೋಗಿ ಗ್ಯಾಸ್ ಲೈಟ್. ಪರಿಸರದ ಪ್ರತಿಭಾವಂತ ಭಾರತೀಯ ಸೇನೆಗೆ ಲೆಫ್ಟಿನೆಂಟ್ ಆಗಿ ಆಯ್ಕೆಗೊಂಡ ಸುದೀಪ್ ರಾಜ್ ಅವರನ್ನು ಸನ್ಮಾನಿಸಲಾಯಿತು. ಅಸೋಸಿಯೇಷನ್ನ ಮಾಜಿ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಇವರ ನೇತೃತ್ವದಲ್ಲಿ ನಿರ್ಮಿಸಿದಂತಹ ಹಳ್ಳಿ ಮನೆ ವೇದಿಕೆ ಆಕರ್ಷಕವಾಗಿತ್ತು. ಅಸೋಸಿಯೇಷನ್ನ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ಆಟಿ ಕಳಂಜೆ
ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಸದಸ್ಯರಾದ ತೇಜಸ್ ಭಟ್, ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕೋಟ್ಯಾನ್ ಉಪಸ್ಥಿತರಿದ್ದರು. ಅಸೋಸಿಯೇಷನ್ನ ಅಧ್ಯಕ್ಷರಾದ ಅಶೋಕ್ ಕೋಟ್ಯಾನ್ ಸ್ವಾಗತಿಸಿದ್ರು. ಸುಚಿತ್ರಾ ಕಿರಣ್ ವಂದಿಸಿದ್ರು. ಶುಭಾ ರಾಜೇಂದ್ರ ಕಾರ್ಯಕ್ರಮ ನಿರೂಪಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಹೂಗಳ ಮಾರಾಟ ಜೋರಾಗಿದೆ. ದರ ಏರಿಕೆ ನಡುವೆಯೇ ಜನ ಹಬ್ಬಕ್ಕಾಗಿ ಹೂಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಹಾಸನ, ಹರೇಕಳಗೂಡು, ಮೈಸೂರುಗಳಿಂದ ಹೂಗಳನ್ನು ತಂದು ಇಲ್ಲಿ ಹೂಗಳ ಮಾರಾಟ ಮಾಡುತ್ತಿದ್ದಾರೆ. ರುದ್ರಾಕ್ಷಿ ಹೂ, ತುಳಸಿ, ಜೀನ್ಯ, ಕಾಕಡ, ಸೇವಂತಿ, ಮಲ್ಲಿಗೆ ಹೂಗಳು, ಹಳದಿ ಎಲೆ, ಸೀಗಾಳ ಮಾರಾಟ ಮಾಡಲಾಗುತ್ತಿದೆ. ಈ ಸಲ ಇದೆ ತಟ್ಟೆ ಹಬ್ಬ, ವ್ಯಾಪಾರ ಕಮ್ಮಿ, ಅಲ್ಲೇ ರೇಟ್ ಜಾಸ್ತಿ. ಮಳೆ ಆ ಕಡೆ ಭಯಂಕರ ಮಳೆ, ಹೂವಿನ ಗಿಡ ಎಲ್ಲ ಹೋಗ್ಬಿಡ್ತು, ತುಂಬ ಲಾಸ್ ಆಯಿತು ಹೂವಿನ ಗಿಡದಲ್ಲಿ. ಸ್ವಲ್ಪ ಕಮ್ಮಿ ಇಲ್ಲಿ ರೈಟ್. ಏನು ಮಾಡೋದು, 100 ರೂಪಾಯಿ ಹೇಳಿದ್ರೆ ವಾಪಸ್ 100 ರೂಪಾಯಿ ಅಂದರೆ ಹೋಯ್ತಾರೆ. ಅಲ್ಲಿ ಔಷಧಿ ಎಲ್ಲ ದುಬಾರಿ ರೈಟು. ಔಷಧಿ ಎಲ್ಲ ಗಿಡಕ್ಕೆ ಚಿಕ್ಕಬಳ್ಳಾಪುರ, ಬೆಂಗಳೂರು ಎಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೂವು. ಎಲ್ಲ ಮಳೆ ಜಾಸ್ತಿ. ನಾವೇನು ಮಾಡೋದು ಗೊತ್ತು, ಇದು ಮಾತ್ರ ರೈಟ್ ಯಾಕೆ ಇಷ್ಟೊಂದು ಅಂತಾರೆ. ಮೊದಲೆಲ್ಲ 50-60 ರೂಪಾಯೆಲ್ಲ ಮಾಡ್ಕೊಬೋದು. ಈ ಸಲ 100 ರೂಪಾಯಿ ಅಂದರೆ ಏನಂತ ಗೊತ್ತಿಲ್ಲ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಇದೇ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.